ಯಾದಗಿರಿಯ ದುರ್ಗಾನಗರದಲ್ಲಿ ಸಿಲಿಂಡರ್ ಸ್ಫೋಟ, ಟೆನ್ ಶೆಡ್ ಹೊತ್ತಿ ಉರಿದಿದೆ. ಮಲ್ಲಮ್ಮ ಪೂಜಾರಿ ಮನೆಯಲ್ಲಿ ಘಟನೆ ಸಂಭವಿಸಿದ್ದು 7 ಲಕ್ಷ ಹಣ, 100 ಗ್ರಾಂ ಚಿನ್ನ, ಬೆಳ್ಳಿ ಆಭರಣಗಳೆಲ್ಲವೂ ಸುಟ್ಟು ಭಸ್ಮವಾಗಿದೆ. ಸ್ಥಳೀಯರು ಮಾಹಿತಿ ನೀಡುತ್ತಿದ್ದಂತೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೊಸ ಮನೆ ಕಟ್ಟಲು ಕೂಡಿಟ್ಟಿದ್ದ ಹಣ ಕಳೆದುಕೊಂಡು ಮಲ್ಲಮ್ಮ ಪೂಜಾರಿ ಕುಟುಂಬಸ್ಥರು ಕಣ್ಣೀರಿಡುವಂತಾಗಿದೆ. ಮನೆಗೆ ಏನೋ ಉಳಿದಿಲ್ಲ. ಎಲ್ಲ ಮನೆ ಕಾಗದ ಏನೋ ಉಳಿದಿಲ್ಲ. ಅಕ್ಕಿ